ವಿದ್ಯಾರ್ಥಿನಿಯೋರ್ವಳು ರೈಲಿನಿಂದ ಇಳಿಯುವಾಗ ಅಕಸ್ಮಾತ್ತಾಗಿ ಪ್ಲಾಟ್ಫಾರ್ಮ್ ಮತ್ತು ರೈಲಿನ ನಡುವೆ ಜಾರಿ ಬಿದ್ದು ಒದ್ದಾಡಿದಂತಹ ಘಟನೆ ವಿಶಾಖಪಟ್ಟಣದಲ್ಲಿ ನಡೆದಿದೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಶಶಿಕಲಾ ಎಂಬ ಎಂಎಸ್ಸಿಎ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿ ನಿಲ್ದಾಣದಲ್ಲಿ ಓಡ್ತಾ ಇದ್ದಂತಹ ರೈಲಿನಿಂದ ಕೆಳಗೆ ಇಳಿಯುವ ವೇಳೆ ಅಚಾನಕ್ ಆಗಿ ಕೆಳಗಡೆ ಬಿದ್ದಿದ್ದಾಳೆ. ಇದರ ಪರಿಣಾಮವಾಗಿ ಯುವತಿ ಆಚೆಯೂ ಬರಲು ಸಾಧ್ಯವಾಗದೆ ನೋವಿನಿಂದ ಕಣ್ಣೀರಿಟ್ಟು ನರಕಯಾತನೆಯನ್ನ ಅನುಭವಿಸಿದ್ದಾಳೆ. ಅಲ್ಲಿದ್ದ ಪ್ರಯಾಣಿಕರು ವಿದ್ಯಾರ್ಥಿಯನ್ನ ಕಾಪಾಡಲು ಹರಸಾಹಸ ಮಾಡಿದ್ರು, ನಿಷ್ಪ್ರಯೋಜಕವಾಯಿತು. ಕೊನೆಗೆ ಈ ವಿಚಾರ ತಿಳಿದು ರೈಲ್ವೆ ರಕ್ಷಣಾ ತಂಡ ತಕ್ಷಣ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿನಿ ಸಿಲುಕಿದ್ದ ಪ್ಲಾಟ್ಫಾರ್ಮ್ ಅನ್ನೇ ಒಡೆದಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. video